ಅಜ್ಜಯ್ಯನ ಕಾಲದಲ್ಲಿ ಜಾನುವಾರುಗಳನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ತಾ ಇದ್ರು. ಈಗ ಕೃಷಿ ಉತ್ಸಾಹಿ ಜನ ಕಡಿಮೆ ಆಗಿರೋದ್ರಿಂದ ಹಸುಗಳನ್ನ ತಮ್ಮಿಂದ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನೋಡ್ಕೊಳ್ತಾರೆ. ಆದ್ರೆ ಕುಂದಾಪುರದ ಹರ್ಕೂರಿನಲ್ಲಿ ಹಸುಗಳಿಗೆ ಸೂಪರ್ ಆಗಿರೋ ಹೈಫೈ ಮನೆ ನಿರ್ಮಾಣ ಆಗಿ ಆ ಮನೆಯ ಗೃಹ ಪ್ರವೇಶ ಕೂಡ ಅದ್ಧೂರಿಯಾಗಿ ನೆರವೇರಿದೆ. ಎಸ್ ವೀಕ್ಷಕರೇ, ವೃತ್ತಿಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿರುವ ಜಯರಾಮ್ ಶೆಟ್ಟಿ ಹಾಗೂ ಶ್ಯಾಮಲ ಶೆಟ್ಟಿ ದಂಪತಿಗಳಿಗೆ ಮನುಷ್ಯ ಹೇಗೆ ಚಂದದ ಮನೆಯಲ್ಲಿ ವಾಸಿಸ್ತಾನೋ ಹಾಗೆ ಪ್ರಾಣಿಗಳು ಚಂದದ ಮನೆಯಲ್ಲಿ ಇರಬೇಕು ಅನ್ನೋದು ಇವರ ಬಯಕೆ. ತನ್ನ ಮನೆಯಷ್ಟೇ ಅಂದವಾಗಿ ಮನೆಯ ದನಗಳಿಗೂ ಮನೆ ಕಟ್ಟಿಸಬೇಕೆಂದು ಅನೇಕ ವರ್ಷಗಳಿಂದ ಚಡಪಡಿಸುತ್ತಿದ್ದ ಜಯರಾಮ್ ಶೆಟ್ಟಿಯವರ ಕನಸು ಈಗ ನನಸಾಗಿದೆ. ದನದ ಕೊಟ್ಟಿಗೆಯನ್ನು ಮನೆಯಷ್ಟೇ ಸುಂದರವಾಗಿ ನಿರ್ಮಿಸಿ ಪುಣ್ಯಕೋಟಿ ಎಂದು ಹೆಸರಿಟ್ಟು ವಿಶೇಷವಾದ ಪೂಜೆ ಮಾಡಿ ಗೃಹ ಪ್ರವೇಶ ಕೂಡ ಮಾಡಿದ್ದಾರೆ. ಇನ್ನು ಪುಣ್ಯಕೋಟಿ ದನದ ಮನೆಗೆ ಲೈಟ್ ಫ್ಯಾನ್ಗಳನ್ನ ಅಳವಡಿಸಿ ಹೈಫೈ ಫೆಸಿಲಿಟಿ ಕೊಟ್ಟಿದ್ದಾರೆ. ಪುಣ್ಯಕೋಟಿ ಹಸುವಿನ ಮನೆಯ ಗೃಹ ಪ್ರವೇಶಕ್ಕೆ ಬಂದ ಅತಿಥಿಗಳೆಲ್ಲರೂ ಗೋವಿಗೆ ಆರತಿ ಬೆಳಗಿದ್ದಾರೆ. ನಮ್ಮ ಅಜ್ಜನ ಕಾಲದಿಂದಲೂ ಎತ್ತು ಗಾಡಿ ಇದ್ದಂಥ ನಮ್ಮ ಮನೆತನ, ಅದನ್ನು ಒಪ್ಪಂದದಲ್ಲಿ ಈಗ ಅದನ್ನೇ ನಾನು ಹವ್ಯಾಸ ಇಟ್ಕೊಂಡು ನಾನು ಇಲ್ಲಿ ತೋಟ, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಮಾಡಿಕೊಂಡು ನಾನು ಕೃಷಿಯನ್ನು ಮಾಡ್ಕೊಂಡಿದ್ದೇನೆ. ಮತ್ತು ನನಗೆ ದನದ ಸಾಗಾಣಿಕೆ ಅಂದರೆ ಭಾಳ ಇಷ್ಟ. ದನ ಸಾಕುವುದಂದರೆ ಭಾಳ ಇಷ್ಟ. ಅಂದರೆ ಗೊಬ್ಬರ ಎಲ್ಲ ನಾವು ಗೊಬ್ಬರ ಮಾಡಲಿಕ್ಕೋಸ್ಕರ, ಹಾಲಿಗೂ ಅಲ್ಲ. ಅಂದರೆ ಹಾಲು ನಮಗೆ ಜಾಸ್ತಿ ಆದದ್ದು ನಾವು ಮನೆಗೆ ಯೂಸ್ ಮಾಡ್ತೇವೆ, ಅಂದರೆ ಹೊರಗಡೆ ಕೊಡೋದಿಲ್ಲ. ಹೊರಗಡೆ ಅಂದರೆ ನಾವು ಅದರ ತುಪ್ಪ ಮತ್ತು ಬೆಣ್ಣೆ ನಾವು ಪಲ್ಯಗಾಗಿ ಯೂಸ್ ಮಾಡ್ತೇವೆ. ಅಂದರೆ ಹೊರಗಡೆಯಿಂದ ನಾವು ಎಣ್ಣೆ ಪರ್ಚೇಸ್ ಮಾಡಬೇಕಲ್ಲ, ಅದರಿಂದ ನಾವು ಅದೇನೇ ಬೆಣ್ಣೆನೇ ಮನೆಯಲ್ಲಿ ಯೂಸ್ ಮಾಡ್ತೇವೆ. ಅಂದರೆ ನನಗೆ ಹೊರಗಡೆ ಕೊಡುವಷ್ಟು ಟೈಮ್ ಇರೋದಿಲ್ಲ. ನಾನು ಸಿವಿಲ್ ವರ್ಕ್ ಮಾಡ್ತಾಯಿದ್ದೇನೆ, ಬಿಲ್ಡಿಂಗ್ ಲೈನಿಂದು ಸಿವಿಲ್ ವರ್ಕೆಲ್ಲ ಮಾಡ್ತೀನಿ. ನನಗೆ ಹೋಗಲಿಕ್ಕೆಲ್ಲ ಟೈಮ್ ಇರೋದಿಲ್ಲ, ಕೊಡಲಿಕ್ಕೆಲ್ಲ. ಅಂದರೆ ನನಗೆ ಪ್ರತಿಯೊಂದು ಭಕ್ತಿ ಜಾಸ್ತಿ. ಬೆಳಿಗ್ಗೆ 4 ಗಂಟೆ ಎದ್ದು ನಾವು ತೋಟ ಕೆಲಸ ಎಲ್ಲ ಮಾಡಿಕೊಂಡು ಒಂದು ಫೆಲಿಗ್ರಾಫರು ಭಗವದ್ಗೀತೆ ಓದಿ ಪೂಜಾ ಕಾರ್ಯಕ್ರಮ ಮುಗಿಸಿ ನಾನು ಬೆಳಿಗ್ಗೆ ಡ್ಯೂಟಿ ಹೋಗೋ ಮುನ್ನ 8 ಗಂಟೆ ತನಕ ವರ್ಕ್ ಮಾಡಿ ನಾನು ಹೋಗೋದು. ಮತ್ತು ಭಕ್ತಿ ಸ್ವಲ್ಪ ಜಾಸ್ತಿ. ಅಂದರೆ 25 ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೇನೆ.
ಈ ವರ್ಷ ಹೋದ ವರ್ಷವೂ ಪಾದಯಾತ್ರೆ ಮಾಡಿದ್ದೇನೆ. ಆದ ನಂತರ ಈ ವರ್ಷವೂ ಕೊರೋನಾದಿಂದ ಹೋಗಲಿಕ್ಕೆ ಸ್ವಲ್ಪ ಅನಾನುಕೂಲ ಆಯಿತು. ಅಂದರೆ ಹೋಗಬೇಕು ಅಂದರೆ ಟೈಮ್ ನೋಡಿ ಸ್ವಲ್ಪ ಈ ವರ್ಷದಲ್ಲಿ ಹೋಗಬೇಕು. ಅದ್ರ ಮುನ್ನ ಹೋದ ವರ್ಷ ಇದೇ ಟೈಮಲ್ಲಿ ಪಾದಯಾತ್ರೆಯಲ್ಲಿದ್ದೇನೆ. ಈ ವರ್ಷ ನಾನು ಪುಣ್ಯಕೋಟಿ ಇದು ಒಂದು ಮನೆ ಓಪನ್ ಮಾಡಿ ಅದನ್ನು ದನಿನ ಮೆರವಣಿಗೆ ಮಾಡಿ ಅದ್ರ ಬಂದವರೆಲ್ಲ ಆರತಿ ಮಾಡಿ ಅಕ್ಷತೆ ಹಾಕಿ ಊಟ ಮಾಡ್ಕೊಳ್ಬೇಕು ನನ್ನ ಆಸೆ. ಮುಂದೆ ಇದೇ ರೀತಿಯಲ್ಲಿ ನಡ್ಸ್ಕೊಂಡು ನಾನು ಹೋಗ್ತೇನೆ. ನಾನು ಅವರ ಜೊತೆಯಲ್ಲೇ ಇದ್ದು ಭಾರಿ ಇಂಟ್ರೆಸ್ಟ್ ನನಗೆ ಕೃಷಿ ಬಗ್ಗೆ ಕೆಲಸ ಮಾಡಲಿಕ್ಕೆ. ಮತ್ತು ದನ ಅಂದರೆ ನಾನು ದೇವರಿಗಿಂತ ಹೆಚ್ಚು ಲಕ್ಷ್ಮಿ ಅಂತ ಪೂಜಿಸ್ತಾ ಇರ್ತೇನೆ. ಕೃಷಿ ಬಗ್ಗೆ ನನಗೆ ಇವ್ರು ಎಷ್ಟೇ ಲೇಬರ್ ಹಾಕಿದರೂ ಸಹ ನಾನು ಅವ್ರ ಜೋಡಿ ಹೋಗಿ ಅವ್ರು ನೋಡಲೇಬೇಕು. ಇವ್ರು ಎಷ್ಟೇ ಬೇಡ ಅಂತ ಹೇಳಿದ್ರು ನಂಗೆ ನೋಡಲೇಬೇಕು. ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು. ಬೆಳಿಗ್ಗೆ ಇಬ್ಬರು ಸ್ಕೂಲಿಗೆ ಹೋಗ್ತಾರೆ. ಒಬ್ಬಳು ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಮತ್ತೊಬ್ಬ ಸೆವೆಂತಲ್ಲಿ ಓದ್ತಾ ಇದ್ದಾನೆ. ಸಾಧಾರಣ 2 ಕಿಲೋಮೀಟ್ರ್ ಮಗನೂ ಬಿಟ್ಟು ಬರಬೇಕು. ಈ ವರ್ಷ ಕೊರೋನಾ ಇದ್ದ ಸಂಬಂಧ ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಸ್ವಲ್ಪ ಫ್ರೀ. ಇವರು 1 ವರ್ಷ ಆಗಿ ಈ ಕೊರೋನಾದಲ್ಲಿ ಮನೆಯಲ್ಲೇ ಕೃಷಿ ಮಾಡಿಕೊಂಡು ಹೊರಗಡೆನೂ ನೋಡಿಕೊಂಡು ಸ್ವಲ್ಪ ದನ ಕರು ಬಗ್ಗೆಲ್ಲ ಭಾರಿ ಅವರಿಗೆ ಒಂದು ಟೈಮ್ ಮಿಸ್ ಆಗಲಿಕ್ಕಿಲ್ಲ, ಟೈಮ್ ಟು ಟೈಮ್ ಕೊಡಲೇಬೇಕಂತ ಹೇಳ್ತಾರೆ. ಸ್ವಲ್ಪ ದೇವ್ರ ಭಕ್ತಿ ಎಲ್ಲ ತುಂಬ ಅವರಿಗೆ. ದನ ಸಾಕಲೇಬೇಕು, ಏನೇ ಸಮಸ್ಯೆ ಇದ್ದರೂ ದನ ಅಂತೂ ಬೇಕೇ ಬೇಕು, ಪ್ರತಿಯೊಂದರಲ್ಲೂ ದನ ಮೇಯ್ನು ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಇಲ್ಲಿ ಕೃಷಿ ಎಲ್ಲ ಅಂದರೆ ದನ ಬೇಕೇ ಅಲ್ಲ, ಗೊಬ್ಬರ ಇದು ಕೃಷಿ ಅಂದಮೇಲೆ ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಮಾಡ್ಬೋದಲ್ಲ. ಮತ್ತು ತುಂಬ ಕೃಷಿ ಇದು ಹಕ್ಕಲೆಲ್ಲ ಇರುವಾಗ ಅದರಿಂದ ಕ್ಲೀನ್ ಮಾಡಿ ಅನ್ನು ತೋಟಕ್ಕೆ ಹಾಕಿದರೆ ತುಂಬ ಒಳ್ಳೆಯದಲ್ಲ. ಆ ಸಂಬಂಧ ಸ್ವಲ್ಪ ಇಂಟ್ರೆಸ್ಟ್ ನಮಗೆ ಅಷ್ಟೇ. ಅದರದಿಂದ ಉಳಿತಾಯ ಅಂತಲ್ಲ, ಮನೆ ಯೂಸಿಗೆಲ್ಲ ಸ್ವಲ್ಪ ಚೆನ್ನಾಗಿರುತ್ತಲ್ಲ. ಹೊರಗಡೆಯಿಂದ ಮನೆಯದೇ ತುಂಬ ಒಳ್ಳೆಯದಂತ ನಮ್ಮ ಅನಿಸಿಕೆ.